ಚಟುವಟಿಕೆಯನ್ನು ಮೆಚ್ಚುತ್ತಾರೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಬೇಕು, ಕೃಷಿಯಲ್ಲಿ ಆಸಕ್ತಿಯನ್ನು ತೊಡಗಿಸಿಕೊಳ್ಬೇಕು ಅಂತ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಇದಾದ್ಮೇಲೆ ನೀವು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಳ್ಬೇಕು. ಇದು ನಿಮಗೆ ಅನುಭವ ಮತ್ತು ನಿಮ್ಮ ಅನುಭವವನ್ನು ಹೇಳ್ಕೊಳ್ಬೇಕು. ಇವತ್ತು ರಿಷಬ್ ಶೆಟ್ಟರು ನಮ್ಮನ್ನ ಈ ನಮ್ಮ ಕೇದಾರೋತ್ಥಾನದ ಅಭಿಯಾನವನ್ನು ನೆನಪಿಗೋಸ್ಕರ ನಾವು ಇವತ್ತು ಕೇದಾರೋತ್ಥಾನ ಟ್ರಸ್ಟ್ ನಾವು ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇವತ್ತಿನ ಕಳೆ ಕೀಳುವ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನೀವು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕಾಂತಾರದ ಪಿಕ್ಚರ್ ಅನ್ನ ಫ್ರೀ ಆಗಿ ತೋರಿಸಲಾಗಿದೆ. ನಾನು 100 ಹೇಳಿದ್ದು, ಹಾಗೆ 200 ಟಿಕೆಟ್ ಬುಕ್ ಮಾಡಿದ್ದೆ. ಈಗ ಇಲ್ಲಿ ಬಂದ ಮೇಲೆ 450 ಮಕ್ಕಳಾಗಿದೆ. ಈಗ 500 ಟಿಕೆಟ್ ಅನ್ನ ಮಣಿಪಾಲದ ಭಾರತ್ ಮಾಲ್ ಅಲ್ಲಿ 500 ಟಿಕೆಟ್ ಶನಿವಾರ 4 ಗಂಟೆ ಮತ್ತೆ ಹೆಣ್ಣು ಮಕ್ಕಳಿದ್ದಾರೆ. ಲೇಟ್ ಆಗಿ ಮಧ್ಯಾಹ್ನ ಮೇಲೆ ಕ್ಲಾಸ್ ಇದಲ್ಲ ಯಾರಿಗೆ.